ಕೋವಿಡ್-19 ನೆಪದಲ್ಲಿ ಈಗ ವಿದ್ಯುತ್ ಗ್ರಾಹಕರಿಗೆ ಬೇಕಾಬಿಟ್ಟಿ ಬಿಲ್ ಕೊಡಲಾಗ್ತಾ ಇದೆ. ಇನ್ನು ಖಾಸಗೀಕರಣವಾದರೆ ಗ್ರಾಹಕರಿಗೆ ಪ್ರಶ್ನಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಅನುಮಾನವೇ ಇಲ್ಲ. ಈಗಾಗಲೇ ಬಸ್ ಸೇವೆ ಖಾಸಗೀಕರಣ ಮಾಡಿರೋದ್ರಿಂದ ಪ್ರಯಾಣಿಕರು ಹಬ್ಬದ ಸಮಯದಲ್ಲಿ ದುಪ್ಪಟ್ಟು ದರ ನೀಡಿ ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಕಂಬಳಗುತ್ತು ಹೇಳಿದ್ದಾರೆ. ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಮೆಸ್ಕಾಂ ಸೇರಿ ಎಲ್ಲ ವಿದ್ಯುತ್ ಪ್ರಸರಣ ನಿಗಮವನ್ನು ಖಾಸಗೀಕರಣಗೊಳಿಸಲು ಮುಂದಾಗಿರುವ ಸರ್ಕಾರದ ನಿರ್ಧಾರ ರೈತರ ಪಾಲಿಗೆ ಶಾಪಗ್ರಸ್ತವಾಗಲಿದೆ. ಈ ನಿರ್ಣಯವನ್ನು ರೈತ ಸಂಘ ಖಂಡಿಸುತ್ತೆ ಮತ್ತು ಈ ನಿರ್ಧಾರವನ್ನು ಸರ್ಕಾರ ತಕ್ಷಣ ಕೈಬಿಡಬೇಕು ಅಂತ ಆಗ್ರಹಿಸಿದರು. ಕಳೆದ ಹಲವು ವರ್ಷಗಳಿಂದ ಸರ್ಕಾರ ರೈತರಿಗೆ 10 ಅಶ್ವಶಕ್ತಿವರೆಗಿನ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವ ಕಾರ್ಯ ಮಾಡ್ತಾ ಇದೆ. ಆದರೆ ವಿದ್ಯುತ್ ಪ್ರಸರಣ ನಿಗಮ ಖಾಸಗೀಕರಣವಾದಲ್ಲಿ ರೈತರು ಇಂತಹ ಯೋಜನೆಗಳಿಂದಲೂ ವಂಚಿತರಾಗುವುದರಲ್ಲಿ ಅನುಮಾನ ಇಲ್ಲ. ವಿವಿಧ ಸಮಸ್ಯೆಗಳಿಂದ ನಲುಗ್ತಾ ಇರುವ ರೈತನಿಗೆ ಈ ನಿರ್ಣಯದಿಂದ ಅನ್ಯಾಯವಾಗಲಿದೆ. ವಿದ್ಯುತ್ ಗ್ರಾಹಕರು ಈ ಕರಾಳ ನಿರ್ಣಯವನ್ನು ವಿರೋಧಿಸುವ ಕಾರ್ಯ ಮಾಡಬೇಕು ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ತಾಲೂಕು ಕಾರ್ಯದರ್ಶಿ ಸುದೀಶ್ ಮಯ್ಯ, ವಿಟ್ಲ ಸಮಿತಿ ಕಾರ್ಯದರ್ಶಿ ಸುದೀಶ್ ಭಂಡಾರಿ ಉಪಸ್ಥಿತರಿದ್ದರು. ಈ ಮೆಸ್ಕಾಂ ಇಂತಹ ಪ್ರಸರಣ ನಿಗಮಗಳನ್ನು ಖಾಸಗಿಯವರ ಕೈಗೆ ಕೊಟ್ಟು ಅವರ ಮುಖಾಂತರ ವಿದ್ಯುತ್ತನ್ನು ಈ ಗ್ರಾಹಕರಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿ, ಇಲ್ಲಿ ಮೊನ್ನೆದಾನೆ ಕೊರೋನಾ ಸಂದರ್ಭದಲ್ಲಿ ಗ್ರಾಹಕರ ಮನೆ ವಿದ್ಯುತ್ಗಳ ದರ ಇದ್ದಕ್ಕಿದ್ದಂತೆಯೇ 3 ಪಟ್ಟು ಅದಕ್ಕೆ ಲೆಕ್ಕ ಇಲ್ಲದಂತಹ ಒಂದು ಆ ಬಿಲ್ಗಳನ್ನು ಗ್ರಾಹಕರಿಗೆ ಕಳುಹಿಸಿ